ಎಸ್, ಇದೀಗ ಬೆಂಗಳೂರು ಕಂಬಳದ ಕನೆಹಲಗೆಯಲ್ಲಿ ಮೊದಲ ಬಹುಮಾನವನ್ನು ಗೆದ್ದಿರುವಂತಹ ಇತಿಹಾಸವನ್ನು ಸೃಷ್ಟಿಸಿರುವಂತಹ ಅಪ್ಪು ಮತ್ತು ಕಿಟ್ಟು ಇಲ್ಲಿದ್ದಾರೆ. ಇಲ್ಲಿ ಈ ಎರಡು ಕೋಣಗಳದ್ದು ಬಹಳದೊಂದು ದೊಡ್ಡ ವಿಶೇಷತೆ ಇದೆ. ಏನು ಅಂತಂದರೆ, ಕಾಂತಾರ ಚಲನಚಿತ್ರದಲ್ಲಿ ರಿಷಬ್ ಶೆಟ್ಟಿ ಓಡಿಸಿದ ಕೋಣಗಳು ಇವು ಅನ್ನುವಂಥ ಹೆಗ್ಗಳಿಕೆ ಈ ಕೋಣಗಳದ್ದು. ಕಾಂತಾರದ ರಿಷಬ್ ಶೆಟ್ಟಿ ಓಡಿಸಿದಂಥ ಕೋಣಗಳು ಅಪ್ಪು ಮತ್ತು ಕಿಟ್ಟು. ಈ ಬಗ್ಗೆ ಕೋಣದ ಮಾಲಕರಲ್ಲಿ ಒಬ್ಬರಾಗಿರುವಂಥ ಚೈತ್ರ. ಯಾಕಂತಂದರೆ ಚೈತ್ರನಿಗೆ ಈ ಕೋಣಗಳು ಅಂತಂದರೆ ಬಹಳ ಪ್ರೀತಿ, ಬಹಳ ಇಷ್ಟ. ಈ ಎರಡು ಕೋಣಗಳಲ್ಲಿ ಚೈತ್ರ ನೀವು ತುಂಬ ಇಷ್ಟಪಡೋ ಕೋಣ ಅದು ಅಪ್ಪು. ಅಪ್ಪು ಯಾಕೆ? ಅದು ತುಂಬ ಪಾಪದ ಕೋಣ. ಮತ್ತೆ ತುಂಬ ಒಂದು 3-4 ವರ್ಷದಿಂದ ನಮ್ಮ ಮನೆಯಲ್ಲೇ ಉಂಟು. ಹಾಗಾಗಿ ನಿಮ್ಮ ಮನೆಯಲ್ಲಿ ಬೊಳ್ಳಂಬಳ್ಳಿಯ ಈ ಅಪ್ಪು ಮತ್ತು ಕಿಟ್ಟು ಕಾಂತಾರ ಚಲನಚಿತ್ರದಲ್ಲೂ ಕೂಡ ಓಡಿದ ಕೋಣಗಳು ಅನ್ನುವಂಥ ಕಾರಣಕ್ಕಾಗಿ ಈಗ ಕಾಂತಾರ ಚಲನಚಿತ್ರದಲ್ಲಿ ಮೊದಲಾಗಿ ರಿಷಬ್ ಶೆಟ್ರು ಜೊತೆಗೆ ನಿಮ್ಮ ಒಡನಾಟ, ನೀವು ರಿಷಬ್ ಶೆಟ್ರ್ ನೋಡಿದಂಥ ಖುಷಿ. ರಿಷಬ್ ಶೆಟ್ಟಿ ನಮ್ಮ ಮನೆಯಿಂದ ತುಂಬ ದೂರ ಇಲ್ಲ, ಅಂದರೆ ಒಂದು 3 ಕಿಲೋಮೀಟರ್ ದೂರ ಅಷ್ಟೇ. ಅವರು ಅಂದರೆ ಅವರ ಅಪ್ಪ ನಮ್ಮ ಅಪ್ಪನಿಗೆ ಗೊತ್ತುಂಟು. ಹಾಗಾಗಿ ಅವರು ಬಂದರು, ಮತ್ತೆ ನಮ್ಮ ಮನೆಯಲ್ಲಿ ಬಂದ ಕೋಣೆಲ್ಲ ನೋಡಿದ್ರು, ಅವರಿಗೆ ಓಕೆ ಅನಿಸ್ತು, ಮತ್ತೆ ಹೇಳಿದ್ರು. ಮತ್ತೆ ಹಾಗೆ ಶೂಟಿಂಗ್ ಮಾಡೋಕ್ಕೆ ಓಕೆ ಅಂತ ಹೇಳಿದ್ರು. ಇವರಿಗೆ ಹೇಳಿದ್ರು, ಅಡ್ಡಿಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ಟ್ರಯಲ್ ಗದ್ದೆ ಉಂಟು ನಮ್ಮದು ಸ್ವಂತ, ಅಲ್ಲಿ ಟ್ರಯಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರು. ಸರ್, ಕಾಂತಾರ ಚಲನಚಿತ್ರದಲ್ಲಿ ಓಡಿದ ಕೋಣಗಳಿಗೆ ಮೆಡಲ್ ಆಗಿದೆ. ಭಾಳ ಖುಷಿ ಅನ್ನಿಸ್ತಾ ಇದೆ. ಅದರಿಂದಲೂ ನಮಗೆ ಇವತ್ತು ಕನ್ನಡ ನಮ್ಮ ರಾಜಧಾನಿ ಬೆಂಗಳೂರಲ್ಲಿ ಬಂದು ನೀವೊಂದು ಕಂಬಳ ಮಾಡಿದ್ದೀರಾ, ನಾವು ಬಂದಿದ್ದೇವೆ. ಇವತ್ತು ನಮಗೊಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇವೆ. ಮತ್ತು ಎ ಮತ್ತು ಬಿ ಕೋಣ ಬಿಟ್ಟಿದ್ದೇನೆ. ಆದ್ದರಿಂದ ಅದರಲ್ಲಿ ಒಂದು ಜೊತೆ ಕೋಣೆಗೆ ಒಂದು ಮೆಡಲ್ ಆಗಿದೆ. ಅದು ನನಗೆ ಭಾಳ ಖುಷಿಯಾಗ್ತಾ ಇದೆ. ನನಗಿಂದಲೂ ನನ್ನ ತಂಡಕ್ಕೆ, ನನ್ನ ಅಭಿಮಾನಿಗಳಿಗೆ ಮತ್ತು ನನ್ನ ತಾಯ್ನಾಡಾಗಿರುವಂಥ ಕುಂದಾಪುರಕ್ಕೆ ಅಥವಾ ಬೈಂದೂರು, ಈಗ ನಾವಿಪ್ಪಂಥ ಊರಿನ ಹೆಸರು ಬೋಳಂಬಳ್ಳಿ ಅಂತ ಹೇಳಿ. ಆದರೆ ಇವತ್ತು ಈ ಬೋಳಂಬಳ್ಳಿ ಅನ್ನುವಂಥದ್ದು ಇವತ್ತು ರಾಜಧಾನಿಯಲ್ಲಿ ಬಂದ ಕೋಟಿಗಟ್ಟಲೆ ಜನ ಕೇಮಂಗೆ ಇವತ್ತೊಂದು ಬೋಳಂಬಳ್ಳಿ ಶ್ರೀರಾಮ್ ಚೈತ್ರ ಪರಮೇಶ್ವರ್ ಭಟ್ ಅಂತೇಳಿ ಒಂದು ಕಾಮೆಂಟ್ರಿ ಮಾಡಿದಳಿಕೆ ಅದು ನಿಜವಾಗಿ ಅದರಿಂದ ದೊಡ್ಡ ಆಸ್ತಿ ಯಾವುದೂ ಇಲ್ಲ. ಮನೆಗೆ 100 ಎಕರೆ ಜಾಗಿ ಇರುವಾಗ 2 kg ಚಿನ್ನು ಇರುವಾಗ 2 ಕೋಟಿ ರೂಪಾಯಿ ಇರುವಾಗ ಅದನ್ನು ಯಾಕೆ ಅಂತಿಲ್ಲ. ಆದರೆ ಇಲ್ಲೆಲ್ಲ ಬಂದು ಒಂದು ಇದು ಮಾಡ್ರೆ ಈ ಸಾವಿರಾರು ಜನ ಅಭಿಮಾನಿಗಳು, ಸಾವಿರಾರು ಜನರ ಎದುರು ನಾವು ಒಂದು ನಿಂತಿತ್ತಂದೇಳಿ ಹೇಳಿದಾಗ ಅದರಿಂದ ಹೆಚ್ಚಿನ ಮಾತುವಾದ ಯಾವುದೂ ಇಲ್ಲ. ಈಗ ಅಪ್ಪು ಮತ್ತು ಕಿಟ್ಟು ಇವತ್ತು ಬೆಂಗಳೂರಿಗೆ ಅವತ್ತು ಬಂದಿದ್ದರು ಕಾಂತಾರದ ಮೂಲಕ. ಇಡೀ ವಿಶ್ವದಲ್ಲೇ ಕಂಬಳದೊಂದು ಕ್ರೇಜನ್ನು ಹುಟ್ಟಿಸಿದಂಥದ್ದು ಚಿತ್ರ ಕಾಂತಾರ. ಅದಕ್ಕೆ ಪ್ರಮುಖ ಕಾರಣ ಅಪ್ಪು ಮತ್ತು ಕಿಟ್ಟು, ಇವರಿಬ್ಬರೇ. ಸೊ ಇವತ್ತು ಕಾಂತಾರದ ಕೋಣಗಳಿಗೆ ಇತಿಹಾಸದ ಒಂದು ಕಂಬಳ, ಬೆಂಗಳೂರು ಕಂಬಳ, ಇಲ್ಲಿ ಮೆಡಲ್ ಆಗಿದೆ. ಹೌದು, ಆದರೆ ಕೋಣದ ಮೆಡ್ಲಾದ್ರ ಬಗ್ಗೆ ನನಗೆ ಖುಷಿ ಆಯ್ತು. ಆದರೆ ರಿಷಬ್ ಶೆಟ್ರ್ ಬರದೇ ಇದ್ರ ಬಗ್ಗೆ ಬೇಜಾರಾಯ್ತು. ಯಾಕೆಂದ್ರೆ ಅವರು ಇವತ್ತು ಒಂದು ಹೊಟ್ಟಿಪಾಡಿಗಾಗಿ ಬೆಂಗಳೂರಂಗೆ ಸಾಮಾನ್ಯ ಒಂದು 10-20 ವರ್ಷದಿಂದ ಇದ್ರು. ಈಗ ಕಾಂತಾರ ಪಿಕ್ಚರ್ ಊರಂಗೆ ಮಾಡಿರ, ದೇವ್ರು ನಡೆಸಿ ಅದರಂಗೆ 2 ಪಾವಣಿ ಕಾಳು ಆಯ್ತು ಅವರಿಗೆ. ಆದರೆ ಅದ್ರ ಬಗ್ಗೆ ನಂಗೆ ಖುಷಿಯೇ. ಆದರೆ ಇವತ್ತಿನ ದಿವಸ ನಾವು ಒಂದು ಕುಂದಾಪುರದವ್ರ ಅಥವಾ ನಮ್ಮ ತಾಯಿನಾಡೋರ ಭಟ್ರು ಇವತ್ತು ಹೋರಿತಕ್ಕ ಬೆಂಗಳೂರಿಗೆ ಬಂದಿರ, ನಾವೊಂದು ಹೋಗಿ ಅವ್ರಿಗೆ ಒಂದು ಮಾತಾಡಿಸಿ ಬರ್ಕಂಬುದ ಅವ್ರ ಮನಸ್ಸಿಗೆ ಇರ್ಕಾಯ್ತು. ಅದು ಅವ್ರಿಗೆ ಇತ್ತಿಲ್ಲ, ನಂಗೆ ಗೊತ್ತಿಲ್ಲ. ನನಗಂತೂ ಅವ್ರ ಬಗ್ಗೆ ಆ ಗೌರವ ಇದೆ. ಈಗ ನೆಕ್ಸ್ಟ್ ಏನೋ ಕಾಂತಾರ 2 ಮಾಡ್ತಾರಂಬ್ರ, ಅದೇ ನಾಳೆನೋ ನಾಡ್ದು ಅವ್ರದ್ದು ಒಂದು ದೇವರ ಪ್ರಾರ್ಥನೆ ಆಗ್ತಂಬ್ರ. ಅದಕ್ಕೆ ಮೊನ್ನೆ ನನಗೆ ಸುಭಾಷ್ ಶೆಟ್ರ್ ಫೋನ್ ಮಾಡಿರ, ಆಯ್ ಶೆಟ್ರ ನಾನು ಹಿಂಗೆ ಬೆಂಗಳೂರಿಗೆ ಹೋಗ್ತಿದ್ದೆ, ಮತ್ತು ನೀವು ಮಾಡಿ, ನಿಮ್ಮ ದೇವ್ರು ಒಳ್ಳೇದು ಮಾಡಲಿ ಅಂದಿದೆ. ಅದು ನೆಕ್ಸ್ಟು ಈಗ ಅವರಿಗೆ ಕಾಂತಾರ 2 ಮಾಡುವುದಿದ್ರೆ ನನ್ನಿಂದ ಆದಂಥ ಅವರಿಗೆ ಒಂದು ಸಹಕಾರಗಳನ್ನು ಈಗ ಅವರು ಅದೇ ಸ್ಟೋರಿ, ಹಿಂದಿನ ಸ್ಟೋರಿ ಮಾಡ್ತೆ ಅಂತ ಹೇಳಿರಪ್ಪ. ಅದೇ ರೀತಿಯಲ್ಲಿ ಅವರಿಗೆ ಈಗ ಕೋಣನು ಅಥವಾ ನಮ್ಮ ಹುಡುಗರಿಂದ ಅಥವಾ ನಮ್ಮ ಸಿಬ್ಬಂದಿಗಳಿಂದ ಏನಾದರೂ ಅವರಿಗೆ ಹೆಲ್ಪ್ ಬೇಕಿದ್ರೆ ನಾನು ಸದಾಕಾಲ ಮಾಡೋದಕ್ಕೂ ನಾನು ಸಿದ್ಧನಿದ್ದೇನೆ. ಅವತ್ತು ಚಿತ್ರರಂಗ ಚಿತ್ರೀಕರಣ ಇಂಥ ಟೈಮಲ್ಲಿ ಅಪ್ಪು ಮತ್ತು ಕಿಟ್ಟು ಇವರಿಬ್ಬರು ಹೇಗೆ ಸಹಕರಿಸಿದರು? ಆವಾಗ ಅವರು ರಿಷಬ್ ಶೆಟ್ರು ಅದನ್ನು ಪ್ರಾಕ್ಟೀಸ್ ಮಾಡುವ ಸಮಯದಲ್ಲಿ ಅವಕ್ಕೆ ನಾಮಕರಣ ಚೇಂಜ್ ಇತ್ತು. ಜೋನ ಮತ್ತು ಮುನ್ನ ಅಂತ ಇತ್ತು. ಅವರು ಜೂನಿಯರಲ್ಲಿದ್ದರು. ಜೂನಿಯರಲ್ಲಿದ್ದಾಗ ಅವರಿಗೆ ಜೋನ ಮುನ್ನ ಅಂತ ಇದ್ರು. ಆ ನಂತರದಲ್ಲಿ ಈಗ 2 ವರ್ಷ ಆಯಿತು ಸೀನಿಯರಿಗೆ ಬಂದು, ಈಗ ಮತ್ತೆ ಕಿಟ್ಟು ಮತ್ತು ಅಪ್ಪು ಅಂತ ನಾವು ನಾಮಕರಣ ಮಾಡಿತ್ತು. ಹಾಗಾಗಿ ಅವರಿಗೆ ನಂದು 6 ಕೋಣನಲ್ಲಿ ಅವರಿಗೆ ಖುಷಿಯಾದ ಕೋಣ ಅಂತ ಹೇಳಿದ್ರೆ ಜಾನ ಮುನ್ನ ಆಯಿತು ಭಟ್ರೆ, ನಾನು ಇವನ್ನೇ ಓಡಿಸ್ತೆ ಅಂದೇಳಿ ಹೇಳ್ರೆ ಒಂದು 4 ವಾರ ಅವರ ಗೆದ್ದೆಂಗೆ ಪ್ರಾಕ್ಟೀಸ್ ತಗೊಂಡ್ರೆ. ಅವರಿಗೆ ಪ್ರಾಕ್ಟೀಸ್ ಕೊಟ್ಟವನು ಮಹೇಶ್ ಪೂಜಾರಿ ಹೊಸಕೋಟೆ ಅಂತ ಹೇಳಿ ಅವನು ಇದ್ದಿದ್ದಾಯಿತು. ಆದರೆ ಅದರಿಂದ ನಾವು ಎಲ್ಲ ಅಷ್ಟು ಕಂಬಳದ ಯಾವುದು ಪಿಕ್ಚರ್ ಹಿಟ್ ಹತ್ತ ಅಥವಾ ದೊಡ್ಡ ಇದು ಹತ್ತಂದು ಹೇಳಿ ನಾವು ಅಂದ್ಕೊಳ್ಳಲ್ಲ.
ಫಸ್ಟ್ ಟೈಮ್ ಬಂದಾಳಿಗೆ ಹೇಳ್ರಿ ಇಲ್ಲ ಬಟ್ ನಾವು ಈ ಪಿಕ್ಚರ್ ಇದರಂಗೆಲ್ಲ ನಿಮ್ದು ಕಮಲದ ತೋರ್ಸ್ಗ ಅಂತ ಹೇಳಿ ಹೇಳ್ರಿ. ಹಾಂ ಆಯ್ತು ಶೆಟ್ರ್ ಹಂಗಾರೆ ಒಂದು ಹೇಳಿ ಹೇಳಿದೆ. ಹಾಗೆ ಅವ್ರು ಏನೀಗ ದೂರಿನವರಲ್ಲ, ನಮ್ಮ ತಾಯ್ನಾಡವ್ರೆ. ನಮಗೂ ಅವ್ರಿಗೂ ಇರೋದು ಒಂದು 3 ಕಿಲೋಮೀಟ್ರ್ ದೂರ ಅವರ ತಾಯಿ ಮನೆಗೆ. ತಂದೆ ಮನೆಗೆ ಒಂದು 16 ಕಿಲೋಮೀಟ್ರ್ ಆಗ್ತದೆ ಕೆರಾಡಿ ಅಂತ ಹೇಳಿ. ಅಲ್ಲಿ ಶೂಟಿಂಗ್ ಎಲ್ಲ ಪ್ರಾರಂಭ ಮಾಡ್ರೆ. ಅವ್ರ ಪಿಕ್ಚರ್ ಒಳ್ಳೆ ಮುಹೂರ್ತದಲ್ಲಿ ಅವರು ಪ್ರಾರಂಭ ಮಾಡಿದ್ರೆ, ಒಳ್ಳೆ ಮುಹೂರ್ತದಲ್ಲಿ ಮುಗಿಸಿದ್ರೆ. ಆದ್ದರಿಂದ ಅದು ದೇಶ ವಿದೇಶದಲ್ಲಿಯೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಜನ ಮೆಚ್ಚುಗೆ ಆದಂಥ ಒಂದು ನಟನಾಗಿ ಗುರುತಿಸಿದ್ರೆ ಅದ್ರ ಬಗ್ಗೆ ನಂಗೆ ಭಾಳ ಖುಷಿ ಐತೆ. ಓಕೆ ಶ್ರೀರಾಮ್ ಏನು ಹೇಳ್ತಿ? ಏನು ಹೇಳಬೇಕಂತ ಗೊತ್ತಾಗೋದಿಲ್ಲ. ಅಪ್ಪು ಮತ್ತು ಕಿಟ್ಟು ಬಗ್ಗೆ ಏನು ಹೇಳ್ತಿ? ಅಪ್ಪು ಮತ್ತು ಕಿಟ್ಟು ಕಾಂತಾರ ಪಿಕ್ಚರಿನಲ್ಲಿ ರಿಷಬ್ ಶೆಟ್ಟಿ ಅವರು ಓಡಿಸಿದ್ದಾರೆ. ಆದರೆ ಇವತ್ತು ಮೆಡ್ಲಾಗಿದೆ. ತುಂಬ ಖುಷಿ ಆಗ್ತಾ ಉಂಟು. ನೀನು ಯಾವ ಕ್ಲಾಸು? ನಾನು 6. ನಿನ್ನ ಫೇವ್ರೇಟ್ ಕೋಣ ಯಾವುದು ಇದರಲ್ಲಿ? ಅಪ್ಪು. ಅಪ್ಪು ನಿಮಗೂ ಅಪ್ಪು, ಇವರಿಗೂ ಅಪ್ಪು. ಕಿಟ್ಟು ಗೊತ್ತಿಲ್ಲ. ಯಾಕೆ ಕಿಟ್ಟು ಜೋರಿದನಾ? ಇಲ್ಲ ಹಾಗೇನಿಲ್ಲ, ಈ 2 ಕೊಂಡು ಇಷ್ಟನೇ, ಆದರೆ ಫೇವ್ರೇಟ್ ಕೊಂಡು ಫೇವ್ರೇಟ್ ಅಪ್ಪು. ಓಕೆ ಊಟ ಇವತ್ತು ಮೆಡಲ್ ಆಗಿದೆ. ತುಂಬ ಖುಷಿ ಆಗ್ತಾ ಉಂಟು. ಅದಕ್ಕಿಂತ ಹೆಚ್ಚು ಆ ಸೀಡ್ ಒಂದು ತಗೊಂಡು ಇಟ್ಕೊಂಡು ಕಮ್ದವ್ರಿಗೆ ಒಂದು ದೊಡ್ಡ ಆಸೆ ಇತ್ತು. ನಾವು ಜೋಡ್ಕೆರೆ ಹಂಗೆ ದೊಡ್ಡ ದೊಡ್ಡ ಸೀಡ್ ಬಂದಳಿಗೆಲ್ಲ ಕಾಣ್ತಿತ್ತು. ಮುಂಚೆಲ್ಲ ಅಷ್ಟೊಂದು ದೊಡ್ಡ ಸೀಡ್ ಇರಲ್ಲ. ನಾವು ಜೋಡ್ಕೆರೆ ಹಂಗೆ ಒಂದು 2 ವರ್ಷ ಆಯ್ತು ಈಗ ಮೆಡಲ್ ಮಾಡಲ್ಲ. ಆಗಳಿಗೆ ಅದಕ್ಕೂ ಹಿಂದೆ ಮಾಡ್ತಿತ್ತಲ್ಲ, ಚೆನ್ನ ಸೀಡ್ ಕೊಡ್ತಿದ್ದೀರ. ನನ್ನ ಮಗಳು ಯಾಗಳಿಗೂ ಹೇಳೋದು, ಅಪ್ಪಯ್ಯ ನಮಗೆ ಬಹುಮಾನ ಸಿಕ್ಕಿರೋಡೆಲ್ಲ ಸೀಡ್ ಒಂದು ಕೊಟ್ಟಿರ ಆಗ್ತಿದ್ದಿತ್ತು ಅಂತ ಹೇಳಿ. ಇವತ್ತು ಆ ಸೀಡ್ ಬಹುಮಾನ 2 ನಮ್ಮ ಪಾಲಿಗೆ ಸಿಕ್ಕುವ ಭಾಗ್ಯ ಬಂದಿತ್ತು. ಅದೇ ಮನುಷ್ಯನಿಗೆ ತಾಳ್ಮೆ ಇದ್ದರೆ, ಗುರಿ ಇದ್ದರೆ ಅವ ಎಲ್ಲಿಗೂ ಹೋಗ್ತಾನೆ ಅನ್ನೋ ಬಗ್ಗೆ ಸಾಕ್ಷಿ ನಾನೇ ಸಾಕು. ಯಾಕೆಂದ್ರೆ ನಾವು ಕಂಬಳದಂಗೆ ಸೋತ ದಿನವೇ ಜಾಸ್ತಿ, ಗೆದ್ದ ದಿನವೇ ಕಮ್ಮಿ. ನಾವು ಈ ಸೋಲೆ ಗೆಲುವಂದೇಳಿ ಹೇಳಿ ಅದನ್ನು ಇವತ್ತು ನಡೆಸ್ಕೆ ಬಂದದಕ್ಕೆ ನಾವು ಇವತ್ತು ಈ ಮಟ್ಟಕ್ಕೆ ಬಂದಿದ್ದು. ಬಿಟ್ಟರೆ ಮತ್ತು ಇವತ್ತು ನಮ್ಮದು ಸೋಲ್ತಲ್ಲ, ನಾವು ನಾಳೆಗೆ ಇದು ಬೇಡ ಅಂದೇಳಿ ಬಿಟ್ಟಿರೆ ನಾವು ಮನೆಗೆ ಇರ್ತಿದ್ದಿತ್ತು. ನಮಗೆ ಟಿ ವಿಯವ್ರ ಮುಂದೆ ಮಾತಾಡೋಕ್ಕಾಗ್ತಿಲ್ಲ. ಇಷ್ಟೆಲ್ಲ ಜನರ ನಮ್ಮ ಇದು ಆಗ್ತಿಲ್ಲ, ಯಾರು ಅಭಿಮಾನಿಗಳು ಆಗ್ತಿಲ್ಲ ಇತ್ತು. ಅದಕ್ಕೆ ಹೇಳೋದು, ಮನುಷ್ಯನಿಗೆ ಒಂದು ಗುರಿ ಬೇಕು, ಗುರಿಗೆ ತಕ್ಕ ಪ್ರಯತ್ನ ಬೇಕು. ಅದಕ್ಕೆ ಸರಿಯಾದಂಥ ಸಾಹಿತ್ಯ ಬೇಕು. ಸಾಹಿತ್ಯ ಅಂದರೆ ಈಗ ಒಂದು ಕಂಪ್ನಿಯ ಸಾಹುಕಾರ ಅನ್ಸ್ಕೊಂಡಿದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರ್ಕೆ. ಈ ನಮ್ಮ ಕಂಬಳು ಅಂತೇಳಿ ಹೇಳ್ರೆ ಹಂಗಲ್ಲ. ಇನ್ವೆಸ್ಟ್ಮೆಂಟ್ಗಿಂತ ಅದರ ಒಂದು ದುಡಿಮೆ, ಅದರ ಹಿನ್ನೆಲೆಯಲ್ಲಿ ಇವತ್ತು ಎಷ್ಟು ಜನ ಕೋಣ ಓಡಿಸ್ತಾರೆ, ಎಷ್ಟು ಜನ ಕಟ್ಟಾಳಿದ್ದಾರೆ, ಅದರ ಲಾಲನೆ ಪಾಲನೆ ಮಾಡುವಂಥದ್ದೇ ಪ್ರಾಮುಖ್ಯವೇ ಇರುತ್ತೆ. ಇದೀಗ ದುಡ್ಡಿದ್ರೆ ಕೂಡಲೇ ಕಂಬಳು ಮಾಡ್ಕೊ ಹಾಪ್ಕಾತಿಲ್ಲ. ಅದಕ್ಕೆ ಸರಿಯಾದ ಜನ ಬೇಕು, ಅದೇ ಜನ ಬೇಕು. ಫ್ಯಾಕ್ಟ್ರಿಯಾಗೋ ಅಥವಾ ಮತ್ತೊಂದ್ರಾಗೋ ಅಂದೇಳಿ ಹೇಳ್ರೆ ಇವತ್ತೀಗ ಒಂದು ಜಾಬಿಗೆ BA ಬೇಕಾದನು B.Ed ಇದ್ದವ್ರನ್ನೂ ಹೈಕಂಡ್ಲಕ್ಕೆ. ಇದು ಹಂಗಾತಿಲ್ಲ. ಆಯಾಯ ಕ್ಯಾಟಗರಿ ಆಯಾಯ ಒಂದು ಇದನ್ನೇ ಅದಕ್ಕೆ ಶೂಟೇಬಲ್ ಆಗಿ ಇಟ್ಕೊಳಕತ್ತೆ. ಶೀಲ್ಡ್ ಬಂದಿದೆ, ಮೆಡಲ್ ಬಂದಿದೆ. ನಂಗೆ ತುಂಬ ಖುಷಿ ಆಗ್ತಾ ಉಂಟು. ಅಷ್ಟು ದೊಡ್ಡ ಸೀಡ್ ತಗೊಂಡೋಗ್ಬೇಕಂತ ತುಂಬ ಹಿಂದಿನಿಂದ ಒಂದು ಕನಸಿದಿತ್ತು, ಅದೀಗ ನೆರವೇರ್ತಿತ್ತು. ತುಂಬ ಖುಷಿ ಆಗ್ತಿತ್ತು. ದುಡ್ಡು ಇವತ್ತು ಬತ್ತ ನಾಳೆಗೆ ಬರ್ತಾರೆ, ಸೀಡ ಹಾಗಲ್ಲ. ಅಂದರೆ ಒಂದು ನೆನಪಿರುತ್ತೆ, ಬೆಂಗಳೂರು ಕಂಬಳದಲ್ಲಿ ಗೆದ್ದಿತ್ತು, ನಮ್ಮ ರಾಜಧಾನಿಯಲ್ಲಿ ಪ್ರಥಮ ಪ್ರೈಸ್ ಪಡೆದಿತ್ತು ಅಂದೇಳಿ ತುಂಬ ಖುಷಿ ಆಗ್ತಾಯಿತ್ತು. ಓಕೆ, ಆಲ್ ದಿ ಬೆಸ್ಟ್ ಶ್ರೀರಾಮ್, ಆಲ್ ದಿ ಬೆಸ್ಟ್ ಚೈತ್ರ ಸರ್, ಧನ್ಯವಾದ. ಇದು ಕಾಂತಾರ ಚಲನಚಿತ್ರದಲ್ಲಿ ಜಾನು ಮತ್ತು ಮುನ್ನ ಅಂತ ಓಡಿದಂಥ ಕೋಣಗಳು ಇವತ್ತು ಅಪ್ಪು ಮತ್ತು ಕಿಟ್ಟು ಅಂತ ಆಗಿವೆ. ಇವರೇ ಅವತ್ತು ಕಾಂತಾರದಲ್ಲಿ ಗೆದ್ದಂಥ ಕೋಣಗಳು ಇವತ್ತು ಬೆಂಗಳೂರಿನಲ್ಲೂ ಕೂಡ ಇತಿಹಾಸ ಸೃಷ್ಟಿ ಮಾಡಿವೆ. ಸಿನಿಮಾ ಕ್ಷೇತ್ರದಲ್ಲಿ ವಿಶ್ವದ ಇತಿಹಾಸವನ್ನು ಸೃಷ್ಟಿ ಮಾಡಿದರೆ, ಕಂಬಳ ಕ್ಷೇತ್ರದಲ್ಲಿ ರಾಜಧಾನಿಯ ಇತಿಹಾಸವನ್ನು ಸೃಷ್ಟಿ ಮಾಡಿರುವಂತಹ ಈ ತಂಡ ಮತ್ತಷ್ಟು ಮೆಡಲ್ಗಳನ್ನು ಮಾಡಲಿ, ಮತ್ತಷ್ಟು ಗೆಲುವು ನಿಮ್ಮದಾಗಲಿ. ಇಂತಹ ಯುವಕರು ಕಂಬಳದ ಸಂಸ್ಕೃತಿಯನ್ನು ಉಳಿಸುವಂಥದ್ದು ಮತ್ತು ಕಂಬಳ ಸಂಸ್ಕೃತಿಯನ್ನು ಬೆಳೆಸುವಂಥವರಾಗ್ತಾರೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಆಲ್ ದಿ ಬೆಸ್ಟ್ ಚೈತ್ರ, ಆಲ್ ದಿ ಬೆಸ್ಟ್ ಶ್ರೀರಾಮ್. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆಗೆ ದಾಮೋದರ್ ದೊಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ ಪುತ್ತೂರು 2004ರಿಂದ ಪ್ರಯೋಗಾಲಯ ಕ್ಷೇತ್ರದಲ್ಲಿ ವಿಶ್ವಾಸಾರ್ಹ ಸೇವೆ. ಪುತ್ತೂರಿನ ಏಕೈಕ ಸಂಪೂರ್ಣ ಸ್ವಯಂಚಾಲಿತ ರಕ್ತ ತಪಾಸಣಾ ಕೇಂದ್ರ. 500ಕ್ಕೂ ಹೆಚ್ಚು ವಿಧದ ತಪಾಸಣಾ ಸೌಲಭ್ಯಗಳು, 25ಕ್ಕೂ ಅಧಿಕ ರಕ್ತ ಪರೀಕ್ಷೆ ಪ್ಯಾಕೇಜ್ಗಳು, ಮನೆ ಬಾಗಿಲಿನಿಂದಲೇ ಸ್ಯಾಂಪಲ್ ಕಲೆಕ್ಷನ್ ಸೌಲಭ್ಯ, ತ್ವರಿತ ಖಚಿತ ಫಲಿತಾಂಶಕ್ಕಾಗಿ ಅತ್ಯಾಧುನಿಕ ಲ್ಯಾಬ್ ಉಪಕರಣಗಳು, ಇಮೇಲ್ SMS ಅಲರ್ಟ್ ಮೂಲಕ ರಿಪೋರ್ಟ್ ವ್ಯವಸ್ಥೆ, ನಿಖರ ಪಾರದರ್ಶಕ ರಕ್ತ ಪರೀಕ್ಷಾ ಫಲಿತಾಂಶಗಳಿಗೆ ಭೇಟಿ ನೀಡಿ. ಧನ್ವಂತರಿ ಕ್ಲಿನಿಕಲ್ ಲ್ಯಾಬೊರೇಟರಿ, ಹೆಡ್ ಆಫೀಸ್ ಧನ್ವಂತರಿ ಕಾಂಪ್ಲೆಕ್ಸ್, ಮೇನ್ ರೋಡ್, ಪುತ್ತೂರು. ಬ್ರಾಂಚೆಸ್ ದರ್ಬೆ,
ಬುಳುವಾರ್, ಸುಳ್ಯ, ಮಾಡಾವ್, ಈಶ್ವರಮಂಗಲ, ವಿಟ್ಲ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ